ಎನ್ಎನ್ಎಂ ಪ್ರೊಡಕ್ಷನ್ ಲಾಂಛನದಲ್ಲಿ ಆತ್ಮಾನಂದ ರೈ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ತುಳು ಚಿತ್ರ ಪಿಲಿ ಫೆಬ್ರವರಿ 10ರಂದು ತೆರೆಗೆ ಬರಲಿದೆ ಎಂದು ಸಿನಿಮಾದ ಛಾಯಾಗ್ರಾಹಕ ನಿರ್ದೇಶಕ ಮಯೂರ್ ಆರ್ ಶೆಟ್ಟಿ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದುಬೈನಲ್ಲಿ ಈಗಾಗಲೇ ಚಿತ್ರ ಶೋ ನಡೆದಿದ್ದು ಅಪಾರ ಜನ ಮೆಚ್ಚುಗೆಯನ್ನ ಪಡೆದಿದೆ. ತುಳುನಾಡಿನ ಸಂಸ್ಕೃತಿ, ಆಚರಣೆ ಮತ್ತು ನಂಬಿಕೆಗಳಲ್ಲಿ ಒಂದಾಗಿರುವ ಹುಲಿ ಕುಣಿತದ ಕಥಾವಸ್ತುವನ್ನ ಹೊಂದಿರುವಂತಹ ಚಿತ್ರ ಪಿಲೆ. ತುಳುನಾಡಿನಲ್ಲಿ ಹುಲಿ ಕುಣಿತಕ್ಕೆ ಅದರತೆಯಾದ ಗೌರವ ಮತ್ತು ಇತಿಹಾಸ ಇದೆ. ಆ ಗೌರವಕ್ಕೆ ಧಕ್ಕೆ ಬಂದಾಗ ಆಚರಣೆಯಲ್ಲಿ ಆಗುವಂತಹ ಲೋಪಗಳಿಗೆ ಏನೆಲ್ಲ ದೋಷ, ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವುದನ್ನು ಈ ಚಿತ್ರದ ಮೂಲಕ ಬಹಳ ಸೊಗಸಾಗಿ ಕಟ್ಟಿಕೊಡಲಾಗಿದೆ ಎಂದು ಹೇಳಿದರು. ಔಟ್ ಆ್ಯಂಡ್ ತುಳುವಿನಲ್ಲಿ ಯಾವಾಗಲೂ ನಮಗೊಂದು ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ನಿಮಗೆ ಕಾಮಿಡಿನೇ ಜಾಸ್ತಿ ಮಾಡ್ಬೋದು ಆ ಥರ ಈ ಥರ ಅಂತ. ಸೊ ಇದೊಂದು ಟೋಟಲ್ ಎಂಟರ್ಟೈನಿಂಗ್ ಸಿನಿಮಾ ಅಂತ ಹೇಳ್ಬೋದು. ಸಬ್ಜೆಕ್ಟಿಗೆ ಒತ್ತು ಕೊಟ್ಟು ಪಿಲಿ ಅನ್ನುವಂಥ ನಮ್ಮ ತುಳುನಾಡಿನಲ್ಲಿ ಪಿಲಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ರಾಮುಖ್ಯತೆ ಇದೆ. ಪಿಲಿ ಅಂದರೆ ಎಲ್ಲರೂ ಒಂದು ತಿರುಗಿ ನೋಡುವಂಥ, ಎಲ್ರಿಗೂ ಒಂದು ಇಂಟ್ರೆಸ್ಟ್, ನಾವು ಸಣ್ಣದಿರೋಗಂತ ದೊಡ್ಡವರವರೆಗೂ ಪಿಲಿ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಪಿಲಿ ಅಂದರೆ ಬರೀ ಒಂದು ಸುಮ್ಮನೆ ವೇಷ ಹಾಕಿ ಟೈಮ್ ಪಾಸ್ಗೆ ಕುಣಿಯುವಂಥದ್ದಲ್ಲ, ಅದರದ್ದೇ ಆದಂಥ ಒಂದು ಕಲ್ಚರ್ ಇದೆ, ಅದಕ್ಕೆ ಒಂದು ಬೆಲೆ ಇದೆ. ಆ ಒಂದು ಕಲ್ಚರ್ನಲ್ಲಿ ಏನಾದರೂ ಲೋಪದೋಷಗಳಾದರೆ ಯಾವ ರೀತಿ ನಮಗೆ ರಿವರ್ಸ್ ಆಗುತ್ತೆ, ಮೈನಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅನ್ನೋವಂಥ ಕಥಾಂತರವನ್ನು ಹೊಂದಿರುವಂಥ ಪಿಲಿ ಈ ಸಬ್ಜೆಕ್ಟ್. ಹಾಗೂ ಅದನ್ನ ಆ ಸಬ್ಜೆಕ್ಟನ್ನು ಲವ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಕಾಮಿಡಿ, ಇದನ್ನೆಲ್ಲ ಬೆರೆಸಿ ಒಂದು ಸಿನಿಮಾದ ಮೂಲಕ ಒಂದು ಸಿನಿಮಾದ ಚಿತ್ರಕಥೆ ಯಾವ ಥರ ಇರಬೇಕು ಆ ಥರ ನಮ್ಮ ಸ್ನೇಹಿತರು ಹೆಣೆದಿದ್ದಾರೆ, ಭರತ್ ಭಂಡಾರಿ ಹಾಗೂ ಸಂದೇಶ್ ಅವರು. ಅದೇ ಥರ ಅಚ್ಚುಕಟ್ಟಾಗಿ ಚಿತ್ರೀಕರಣ ಮಾಡುವಂಥ ಒಂದು ಪ್ರಯತ್ನ ನಾವೆಲ್ಲ ಸೇರಿ ನಮ್ಮ ಟೀಮ್ ಮಾಡಿದೆ ಅಂತ ಹೇಳ್ಬೋದು. ಆನಂತರ ನಟ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಪೈಲ್ ಅವರು ಮಾತನಾಡಿ, ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ, ಎಲ್ಲರೂ ಸಿನಿಮಾ ನೋಡಿ ಹಾರೈಸಿ ಎಂದು ಹೇಳಿದ್ರು. ದುಬೈಯಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ 5 ತಾರೀಕಿಗೆ. ನಾನೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ, ಒಂದು ಕೇಂದ್ರ ಪಾತ್ರ. ನನ್ನಿಂದ ಎಷ್ಟು ಸಾಧ್ಯ ಆಗ್ತದಷ್ಟು ಪ್ರಾಮಾಣಿಕತೆಯಿಂದ ಮಾಡಿದ್ದೀನಿ ಅದನ್ನು. ದಯವಿಟ್ಟು ಎಲ್ಲರೂ ನೋಡಿ. ಮಯೂರ್ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ, ಎಲ್ಲರೂ ಸಹಕರಿಸಿ ಮತ್ತೊಮ್ಮೆ ತುಳು ಸಿನಿಮಾ ಮಿಂಚುವಾಗಿ ಮಾಡಿ. ಇನ್ನು ಭರತ್ ರಾಮ್ ರೈ ಸಹ ನಿರ್ಮಾಪಕರಾಗಿರುವ ಈ ಸಿನಿಮಾಕ್ಕೆ ಭರವಸೆಯ ಯುವ ನಟ ಭರತ್ ಭಂಡಾರಿಯವರು ಕತೆ ಬರೆದು ಮೊದಲ ಬಾರಿಗೆ ನಾಯಕ ನಟನಾಗಿ ಮುಖ್ಯ ಭೂಮಿಕೆಯಲ್ಲಿ ನಡೆಸುತ್ತಿರುವ ಚಿತ್ರ ಇದಾಗಿದೆ. ಚಿತ್ರದಲ್ಲಿ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಬಹುಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ನಾಯಕನಾಗಿ ಭರತ್ ಭಂಡಾರಿ ಜೊತೆಗೆ ಸ್ವಾತಿ ಶೆಟ್ಟಿ, ತ್ರಿಷಾ ಶೆಟ್ಟಿ, ಕೃತಿ ಶೆಟ್ಟಿ, ನವೀನ್ ಡಿ ಪಡೇಲ್, ಅರವಿಂದ್ ಪೋಳಾರ್, ಭೋಜರಾಜ್ ವಾಮಂಜೂರು, ವಿಸ್ಮಯ್ ವಿನಾಯಕ್, ಸ್ವರಾಜ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ರೂಪಾ ಡಿ ಶೆಟ್ಟಿ, ಉಮೇಶ್ ಮೇಜರ್, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮಾಣಿಪೆಟ್ಟು, ದೀಪಕ್ ರೈ ಪಾಣಾಚೆ, ಚೇತನ್ ರೈ ಮಾಣಿ ಸೇರಿದಂತೆ ಹಲವಾರು ಪ್ರಬುದ್ಧ ಕಲಾವಿದರು ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಈ ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಸಂಗೀತ ನೀಡಿದ್ದಾರೆ. ಗಣೇಶ್ ನಿರ್ಜಾಲ್ ಅವರ ಸಂಕಲನ ಈ ಚಿತ್ರಕ್ಕಿದೆ. ಸುಂದರವಾದ 4 ಹಾಡುಗಳಿಗೆ ಮಯೂರ್ ಆರ್ ಶೆಟ್ಟಿ, ಡಿಬಿಶಿ ಶೇಖರ್ ಮತ್ತು ಕೆಕೆ ಪೇಚಾವರ್ ಸಾಹಿತ್ಯ ಬರೆದಿದ್ದಾರೆ. ಚಿತ್ರಕ್ಕೆ ಸಂದೇಶ್ ಬಿಜಯ್ ಸಂಭಾಷಣೆ ಬರೆದಿದ್ದು, ನಿರ್ದೇಶನ ತಂಡದಲ್ಲಿ ಚಿತ್ರ ನಿರ್ದೇಶಕ ತ್ರಿಶೂಲ್ ಶೆಟ್ಟಿ, ಸಂದೇಶ್ ಬಿಜಯ್ ಮುಂತಾದವರು ಕಾರ್ಯನಿರ್ವಹಿಸಿದ್ದಾರೆ. ತುಳುನಾಡಿನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸೇರಿದಂತೆ ಮಂಗಳೂರಿನ ಸುತ್ತಮುತ್ತಲಿನಲ್ಲಿ ಇರುವಂತಹ ಹಲವಾರು ಸುಂದರ ತಾಣಗಳಲ್ಲಿ ಈ ಚಿತ್ರದ ಚಿತ್ರೀಕರಣ ನಡೆದಿದ್ದು, ಚಿತ್ರ ಬಹಳ ಸುಂದರವಾಗಿ ಮೂಡಿಬಂದಿದೆ. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.